ಉತ್ತರಾಖಂಡಕ್ಕೆ ಪ್ರವಾಸ ಹೋಗಿದ್ದ ಕೇರಳ ರಾಜ್ಯದ 28 ಮಂದಿ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. 100ರಷ್ಟು ಜನರು ನಾಪತ್ತೆಯಾಗಿದ್ದು ಅವರಿಗೆ ಹುಡುಕಾಟ ನಡೆದಿದೆ. ದರಾಲಿ ಊರಿನ ಅರ್ಧ ಭಾಗವು ಭಾರೀ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ. 100ರಷ್ಟು ಜನರು ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದವರು 5 ಶವವನ್ನು ಹೊರತೆಗೆದಿದ್ದಾರೆ. ಕಾಣೆಯಾದವರಲ್ಲಿ 7-8 ಮಂದಿ ಸೈನಿಕರು ಸೇರಿದ್ದಾರೆ ಎಂದು ವರದಿಯಾಗಿದೆ. ಕೀರ್ಗಂಗಾ ನದಿಯು ಬೆಟ್ಟದಿಂದ ಮಣ್ಣು ಬಂಡೆಗಳನ್ನು ಕೆಳಗಣ ಊರುಗಳ ಮೇಲೆ ತಂದು ಸುರಿದು ಊರೇ ಕಾಣದಂತೆ ಮಾಡಿದೆ. ನಾಪತ್ತೆಯಾದವರ ಅಳಿವು ಉಳಿವಿನ ಬಗೆಗೆ ಆತಂಕ ಎದುರಾಗಿದೆ. ರಾಜ್ಯ ಮತ್ತು ದೇಶದ ವಿಪತ್ತು ನಿರ್ವಹಣಾ ಪಡೆಗಳವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ದರಾಲಿ ಎಂಬ ಹಳ್ಳಿ ಇತ್ತು ಎಂಬುದಕ್ಕೆ ಸಾಕ್ಷ್ಯವೇ ಇಲ್ಲ. ಅಲ್ಲಿ ಈಗ ಕಲ್ಲು ಮಣ್ಣು ರಾಶಿ ಬಿದ್ದಿದೆ. ಅಪಾರ ವಿತ್ತಹಾನಿ, ಪ್ರಾಣಹಾನಿ ಮತ್ತು ಸಂಪತ್ತು ನಷ್ಟವಾಗಿದೆ. 60ಕ್ಕೂ ಹೆಚ್ಚು ಕಟ್ಟಡಗಳು ಮುರಿದು ಬಿದ್ದಿವೆ. 25ರಷ್ಟು ಹೋಟೆಲು ಮತ್ತು ಹೋಮ್ ಸ್ಟೇಗಳು ಕೊಚ್ಚಿ ಹೋಗಿವೆ. ರಕ್ಷಣಾ ಕಾರ್ಯಕರ್ತರು 150ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿ ತಾತ್ಕಾಲಿಕ ನೆಲೆಗೆ ತಂದಿದ್ದಾರೆ. ರಸ್ತೆಗಳು ಕೊಚ್ಚಿ ಹೋಗಿ ಇಲ್ಲವೇ ಗುಡ್ಡ ಬಿದ್ದು ಕೆಲವು ಊರುಗಳ ಜನರು ಸಂಪೂರ್ಣ ಸಂಪರ್ಕದಿಂದ ದೂರವಾಗಿದ್ದಾರೆ. ನಾಪತ್ತೆಯಾದ ಕೇರಳದ 28 ಮಂದಿ ಬೇರೆ ಬೇರೆ ಜಿಲ್ಲೆಗೆ ಸೇರಿದವರು ಹಾಗೂ 8 ಮಂದಿ ಮುಂಬೈಯಲ್ಲಿ ಸದ್ಯ ಇರುವವರು ಎಂದು ತಿಳಿದುಬಂದಿದೆ.